ಶ್ರೀ ಸುಬ್ರಹ್ಮಣ್ಯ ಷಷ್ಠಿ ಮಹೋತ್ಸವದ ಅಂಗವಾಗಿ ನೀರುಮಾರ್ಗ ಮಾಣೂರು ಶ್ರೀ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಷಷ್ಠಿ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ವಿಷ್ಣು ವೈಭವಂ ವಿಶ್ವರಕ್ಷಕಂ पुण्यदायकं श्रीपद्मनाभं शान्ताकारं श्रीपद्मनाभं राजपूजितं कीर्तिदायकं परमपुरुषं जगदीश्वरं पंकजनाभं श्रीनारायण. ದೇವರಿಗೆ ವಿಶೇಷವಾಗಿ ಗಣಹೋಮ, ಪಂಚಾಮೃತಾಭಿಷೇಕ, ಸಿಯಾಳಾಭಿಷೇಕ ಬಳಿಕ ವಿಶೇಷ ಮಹಾಪೂಜೆ ನಡೆಯಿತು. ಷಷ್ಠಿ ಮಹೋತ್ಸವದ ಅಂಗವಾಗಿ ವಿಶೇಷ ಬಲಿ ಉತ್ಸವ ಹಾಗೂ ಮಹಾರಥೋತ್ಸವ ನಡೆಯಿತು. ಬಳಿಕ ಚಿನ್ನ ಬೆಳ್ಳಿಗಳಿಂದ ದೇವರ ತುಲಾಪಾರ ಸೇವೆಯು ನೆರವೇರಿತು. ಪುಣ್ಯದಾಯಕಂ ಶ್ರೀ ಪದ್ಮನಾಭಂ ಶಾಂತಾಕಾರಂ ಶ್ರೀ ಪದ್ಮನಾಭಂ ರಾಜಪೂಜಿತಂ ಕೀರ್ತಿದಾಯಕಂ ನಾರಾಯಣಂ ಶ್ರೀನಾರಾಯಣಂ ಲಕ್ಷ್ಮೀವಲ್ಲಭಂ ಶ್ರೀನಾರಾಯಣಂ. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಧಾರ್ಮಿಕ ಪರಿಷತ್ನ ಸದಸ್ಯರಾದ ಪದ್ಮನಾಭ ಕೋಟ್ಯಾನ್ ಅವರು, ಹಿಂದೆ ಮುಳಿಹುಲ್ಲಿನ ದೇವಸ್ಥಾನವಿತ್ತು. 2009ರಲ್ಲಿ ಜೀರ್ಣೋದ್ಧಾರವಾಗಿ ಅನೇಕ ಅಭಿವೃದ್ಧಿಯನ್ನ ಕಂಡಿದೆ. ದೇವರ ಆಶೀರ್ವಾದದಲ್ಲಿ ವರ್ಷ ಕಳೆದಂತೆ ದೇವಸ್ಥಾನ ಅಭಿವೃದ್ಧಿಯಾಗುತ್ತಿದೆ ಎಂದರು. 2009ರಲ್ಲಿ ಇದು ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಆಗಿದೆ. ತದನಂತರ 2 ಅವಧಿಯಲ್ಲಿ ನಾನು ಕೂಡ ಇಲ್ಲಿ ವ್ಯವಸ್ಥಾಪನಾ ಸಮಿತಿ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಎಷ್ಟೋ ಕಾಮಗಾರಿಯಲ್ಲಿ ತುಂಬ ಅತಿ ಒಂದು ಮುಲಿಹುಲ್ಲಿನ ದೇವಸ್ಥಾನ ಇಲ್ಲಿ ಈಗ ಜೀರ್ಣೋದ್ಧಾರ ಆಗಿ ಸಿ ಗ್ರೇಡ್ನ ದೇವಸ್ಥಾನ ಆಗಿ ಈಗ ಬಿ ಒಂದು ಇನ್ನು ಮುಂದಕ್ಕೆ ಅದು ಎ ಗ್ರೇಡ್ ಅಂತ ಆಗುವಂಥ ಪರಿಸ್ಥಿತಿಯಲ್ಲಿ ಉಂಟು. ಈಗ ನೋಡುವಾಗ ನಿಮಗೆ ಗೊತ್ತಾಗ್ತದೆ ಎಷ್ಟೋ ಕಾಮಗಾರಿಯಲ್ಲಿ ಆಗ್ತಾ ಉಂಟು. ಅನಂತರ ಮಾತನಾಡಿದ ಶ್ರೀನಿವಾಸ್ ಭಟ್ ಅವರು, 8 ಗ್ರಾಮಕ್ಕೆ ನೀರು ಮಾರ್ಗ ಸೀಮೆ ಪ್ರಧಾನವಾಗಿದೆ. ಈ ಸೀಮೆಗೆ ಸುಬ್ರಾಯ ದೇವರು ಪ್ರಧಾನವಾಗಿದ್ದಾರೆ. ಈ ದೇವಸ್ಥಾನದಲ್ಲಿ ಅನೇಕ ಭಕ್ತರ ಸಮಸ್ಯೆಗಳು ಪರಿಹಾರವಾಗಿದೆ ಎಂದರು. ಎಣಮ ಗ್ರಾಮ ಅಳಪ್ಪೆ ಸಾಕಂಗಮ ಸೇರಿ ಎಣಮ ಗ್ರಾಮವು ನೀರು ಮಾರ್ಗ ಸೀಮೆ ಬಣ್ಣ ಪ್ರಧಾನ. ನೀರು ಮಾರ್ಗ ಸೀಮೆಗೆ ನೀರು ಮಾರ್ಗ ಸುಬ್ರಾಯ ದೇವರು ಪ್ರಧಾನ ದೇವರಾಗಿದ್ದಾರೆ. ನೀರು ಮಾರ್ಗ ಅದನ್ನು ಈ ಎಣ್ಮ ಗ್ರಾಮಪ್ಪನ 38 ಪ್ರಾರಂಭ ಐದು ಬೊಕ್ಕ ಕುಲಶೇಖರ ಪಂಪನ ಅರಸು ಈ ನೀರ ಮಾರ್ಗೋಡು ಬರ್ತದೆ. ఆయన ಬೀಡು ಬಸದಿರಿ ಕಟ್ಟುಂಡೆ ಅಡೆಗೆ ಕುಲಶೇಖರ ಅಂದು ಪುದರಾಂಡು ఆయన ಬೀಡು ಬಸದ ಚಿಹ್ನೆ ಇತ್ತೆಲ್ಲ ಆ ಜಾಗಡು ಉಂಡು. ನಾಗ ಬ್ರಹ್ಮೇರ್ನ ಗುಂಡ ಆ ಜಾಗಡು ಉಂಡು. ಇಂದು ಈತ ಗಣಪತಿ ರಾವ್ ಐಗಳು ಬರೀತಾರೆ. ಒಟ್ಟಿನಲ್ಲಿ ಮಾಣೂರು ಶ್ರೀ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಷಷ್ಠಿ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದ್ದು, ಶ್ರೀದೇವರ ಪ್ರಸಾದವನ್ನ ಭಕ್ತರು ಸ್ವೀಕರಿಸಿ ಪುನೀತರಾದರು. ಆದಿತ್ಯ ರಾವ್, V4 News 24/7 ಮಂಗಳೂರು. ಪುಣ್ಯದಾಯಕಂ